ಟಿಪ್ಪುವರ್ಧನ್ ಜೀವನದ ಬದುಕಿನ ಘಟನೆಗಳ ಘರ್ಷಣೆ ಸಾರುವ ಕನ್ನಡ ಚಿತ್ರ. ಎಂ ಟಿಪ್ಪುವರ್ಧನ್ ಅವರ ರಚನೆ, ನಿರ್ಮಾಣ, ನಿರ್ದೇಶನದ ಈ ಚಿತ್ರ ಇದೀಗ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ರವರ ಹುಟ್ಟುಹಬ್ಬದ ದಿನವಾದ ಸೆಪ್ಟೆಂಬರ್ 18ರಂದು ವಿ4 ನ್ಯೂಸ್ನ ವಿ4 ಸ್ಟ್ರೀಮ್ನಲ್ಲಿ ವರ್ಲ್ಡ್ ವೈಡ್ ರಿಲೀಸ್ ಆಗಲಿದೆ. ಹಾಗಾದ್ರೆ ಈ ಸಿನಿಮಾದ ಸ್ಪೆಷಾಲಿಟಿ ಏನು? ಸಿನಿಮಾ ಹೇಗಿದೆ? ಡೀಟೇಲ್ಸ್ ಬರ್ತಾ ಇದೆ ನೋಡಿ. ಟಿಪ್ಪುವರ್ಧನ್ ಟೈಟಲ್ ಮೂಲಕವೇ ಭಾರೀ ಕುತೂಹಲ ಮೂಡಿಸಿರುವ ಕನ್ನಡ ಸಿನಿಮಾ. ಎಂ ಟಿಪ್ಪುವರ್ಧನ್ ರಚನೆ, ಚಿತ್ರಕಥೆ, ಸಂಭಾಷಣೆಯ ಈ ಚಿತ್ರದಲ್ಲಿ 2 ಹಾಡುಗಳಿಗೆ ಸಾಹಿತ್ಯ, ನಿರ್ಮಾಣದ ಜೊತೆಗೆ ನಿರ್ದೇಶನದ ಜವಾಬ್ದಾರಿಯನ್ನ ಕೂಡ ಇವರೇ ನಿರ್ವಹಿಸಿದ್ದಾರೆ. ಜೊತೆಗೆ ಪ್ರಾಮಾಣಿಕ ರಾಜಕಾರಣಿಯಾಗಿ ಮುಖ್ಯ ಪಾತ್ರದಲ್ಲಿ ಬಣ್ಣ ಹಚ್ಚಿದ್ದಾರೆ. ನಮಸ್ಕಾರ ಸರ್, ನಮ್ಮ ಏರಿಯಾದಲ್ಲಿ ಅವಾಗವಾಗ ಗಲಾಟೆಗಳು ನಡೀತಾನೆ ಇದೆ ಸರ್. ಪೊಲೀಸ್ನವ್ರಿಗೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಕ್ರಮನೇ ತಗೊಂತಾ ಇಲ್ಲ. ತಾವು ನಮ್ಮ ಏರಿಯಾಗೆ ఖండితವಾಗಿ బరలేಬೇಕು సార్. అవును సార్, మా ఏరియాలో అప్పుడప్పుడు గొడవలు జరుగుతూ ఉంటాయి. మీరు ఒకసారి వస్తే బాగుంటుంది. ಓಕೆ, ನಿಮ್ಮ ಏರಿಯಾದ ಬಗ್ಗೆ ಅವಾಗ ಗಲಾಟೆ ಆಗುತ್ತಂತ ಕೇಳಿದ್ದೀನಿ. ಅದು ಸೂಕ್ತವಾದ ಕ್ರಮ ಕೈಗೊಳ್ಳೋದಕ್ಕೆ ಏನು ಏರ್ಪಾಟ್ ಮಾಡಬೇಕೋ ಮಾಡ್ತೀನಿ. ಆಗ್ಬೋದಾ? ಬರ್ತೀವಿ ಸರ್. ಓಕೆ. ರಾಜಕೀಯ ವ್ಯಕ್ತಿಗಳು ಜನತೆಗೆ ಸದಾ ಒಳ್ಳೆಯದನ್ನೇ ಮಾಡಬೇಕು ಎಂದು ಹೇಳುವ ಪ್ರಯತ್ನವನ್ನ ಈ ಚಿತ್ರದ ಮೂಲಕ ಮಾಡಲಾಗಿದೆ. ಜೊತೆಗೆ ಸರ್ವಧರ್ಮ ಸಾಮರಸ್ಯ, ಪ್ರೀತಿ, ಸಹಬಾಳ್ವೆಯ ಕಥೆಯು ಚಿತ್ರದಲ್ಲಿ ಅಡಕವಾಗಿದೆ. ಭ್ರಷ್ಟ ಪ್ರಾಮಾಣಿಕ ರಾಜಕಾರಣಿಗಳ ಮಧ್ಯೆ ಸಂಘರ್ಷವಾದಾಗ ಅದಕ್ಕೆ ಒಳ್ಳೆಯ ಉತ್ತರವನ್ನ ಶಿಸ್ತಿನ ರಾಜಕಾರಣಿ ಹೇಳ್ತಾ ಹೋಗುತ್ತಾನೆ. ಮತ್ತು ಐಎಎಸ್ ಹುಡುಗನ ಕನ್ನಡ ಪ್ರೇಮ, ದಿಟ್ಟತನದ ಅಧಿಕಾರ ಸೇವೆ ಎತ್ತಿ ತೋರಿಸಿರುವುದು ಚಿತ್ರದ ಹಿರಿಮೆಯಾಗಿದೆ. ಒಂದು ಆಟೋಡಕ್ಕೆ ಯೋಗ್ಯತೆ ಇಲ್ವೇನಾ? ಶಿಷ್ಯ ನೋಡ್ಕೊಂತೀನಿ ಕಣ. ಇನ್ನು ಚಿತ್ರದ ತಾರಾಗಣದಲ್ಲಿ ಅರಸೀಕೆರೆ ಕೇಶವಮೂರ್ತಿ, ಇನ್ಸಾಫ್ ಖಾನ್, ಸೂರಜ್ ಟಿಪ್ಪು, ವಟಗಲ್ ನಾಗರಾಜ್, ತೇಜಸ್ವಿನಿ, ಗೀತಪ್ರಿಯಾ, ರಮ್ಯಾ, ಮೈಕಲ್ ಮುನಿರಾಜು, ಡಾಕ್ಟರ್ ಚಿಕ್ಕಾ ಹೆಜ್ಜಾಜಿ ಮಹದೇವ್, ನಂದಕುಮಾರ್ ಮುಂತಾದವರು ನಟಿಸಿದ್ದಾರೆ. ಮಂಜ ಬಸಿಯಾ ಸೀನಾ, ನಾಳೆ ಬೆಳಿಗ್ಗೆ ಜೆಸಿಬಿ ತಂದು ಈ ಮನೆಗಳೆಲ್ಲ ಹೊಡೆದಾಕ್ಸಿ. ನಮ್ಮ ಕ್ಷೇತ್ರ ಜನರು ತೀರ್ಮಾನ ತೆಗೆದುಕೊಂಡಿದ್ದಾರೆ. 4 ಹಾಡುಗಳಿಗೆ ಆರ್ ದಾಮೋದರ್ ಸಂಗೀತ ಒದಗಿಸಿದ್ರೆ, ಛಾಯಾಗ್ರಹಣದಲ್ಲಿ ಬಾಬು, ಕವಿತಾ ಭಂಡಾರಿ ಅವರ ಸಂಕಲನ ಈ ಚಿತ್ರಕ್ಕಿದೆ. ಆರ್.ಬಿ. ನದಾಫ್ ಗಜೇಂದ್ರಗಡ ಸಹ ನಿರ್ಮಾಪಕರಾಗಿ ಗುರುತಿಸಿಕೊಂಡಿದ್ದಾರೆ. ಆರ್ಯನ್ ಸೂರ್ಯ ಅವರ ಸಹ ನಿರ್ದೇಶನ ಈ ಚಿತ್ರಕ್ಕಿದೆ. ಸುಧಾಕರ್ ಬಾಬು ಅವರು ಸಿನಿಮಾಟೋಗ್ರಾಫರ್ ಆಗಿ ವರ್ಕ್ ಮಾಡಿದ್ದಾರೆ. ಎಂ ಟಿಪ್ಪುವರ್ಧನ್ ಅವರು ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಭಿಮಾನಿಯಾಗಿದ್ದು, ಅವರ ಹುಟ್ಟುಹಬ್ಬದ ಪ್ರಯುಕ್ತ ಸಿನಿಮಾವನ್ನ ಸಾಹಸ ಸಿಂಹನಿಗೆ ಅರ್ಪಿಸುವ ಸಲುವಾಗಿ ಅದೇ ದಿನ ಅಂದ್ರೆ ಸೆಪ್ಟೆಂಬರ್ 18ರಂದು ವಿ4 ಸ್ಟ್ರೀಮ್ OTT ಪ್ಲಾಟ್ಫಾರ್ಮ್ನಲ್ಲಿ ಸಿನಿಮಾ ವರ್ಲ್ಡ್ ವೈಡ್ ರಿಲೀಸ್ ಆಗಲಿದೆ. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ 24/7 ಮಂಗಳೂರು.